ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ವಾರ್ಷಿಕ ಉದ್ವರ್ತನೆಯು ನಡೆಯಿತು. ಈ ಪ್ರಯುಕ್ತ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು, ಸಿಬ್ಬಂದಿ ವರ್ಗ ಹಾಗೂ ಭಕ್ತರನ್ನೊಡಗೂಡಿ ಶ್ರೀ ಕೃಷ್ಣ ಮಠದ ಒಳಗಡೆ ಹಾಗೂ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸುವ ಕಾರ್ಯವೂ ನಡೆಯಿತು. ಕೃಷ್ಣ ಮಠ ಸ್ವಚ್ಛ ಮಾಡಿದ ಬಳಿಕ ಕಿರಿಯ ಶ್ರೀಪಾದರಿಂದ ಉಷಾಕಾಲದ ಪೂಜೆ ನಡೆಯಿತು. ಬಳಿಕ ಆರತಿಯನ್ನ ಬೆಳಗಿದ್ರು. ಈ ಸಂದರ್ಭದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಹಾಗೂ ಸಿಬ್ಬಂದಿ ವರ್ಗ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.